ಕೋಟೆಪುರ ಜುಮ್ಮಾ ಮಸೀದಿ ವತಿರ್ದು ಶಾಸಕರು ಯುಟಿ ಖಾದರ್ಗೆ ಮನವಿ ಮಲ್ತಿನ ಮೇರೆಗೆ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ವತಿರ್ದು ಕೋಟೆಪುರ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಡ್ ಕೋವಿಡ್ ಲಸಿಕಾ ವಿತರಣಾ ಕಾರ್ಯಕ್ರಮ ಉಳ್ಳಾಲ ನಗರಸಭಾ ಉಪಾಧ್ಯಕ್ಷರು ಅಯೂಬ್ ಮಂಚಿಲರಿನ ಗುರ್ಕಾರ್ಮೆಡ್ ಅಂಗಾರೆ ನಡೆತಂಡು ಗುರ್ಕಾರ್ಮೆನ ವಯಸ್ಸು ಪಾತೆರ್ನ ನಗರಸಭಾ ಉಪಾಧ್ಯಕ್ಷರು ಅಯೂಬ್ ಮಂಚಿಲ ಕೋಟೆಪುರ ಜುಮ್ಮಾ ಮಸೀದಿ ಅಧ್ಯಕ್ಷರು ಜನಾಬ್ ಅಬ್ಬಾಸ್ ಕೋಟೆಪುರ ಬೊಕ್ಕ ಆಡಳಿತ ಸಮಿತಿದಾಗಲು ಶಾಸಕರು ಯುಟಿ ಖಾದರ್ಗೆ ಮನವಿ ಮಲ್ತಿನ ಮೇರೆಗೆ ಮನವಿಗೆ ಸ್ಪಂದಿಸಾದ ಸಮುದಾಯ ಆರೋಗ್ಯ ಕೇಂದ್ರದ ವತಿರ್ದು ಕೋವಿಡ್ ಲಸಿಕೆಯನ್ನು ಕೋಟೆಪುರ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಅಟನೆ ಮಲ್ತದೈತದ ಈ ಪ್ರದೇಶದ ನಾಗರಿಕರು ಇನ್ನದ ಪೆರಜನನು ಪಡೆಯನಡು ಪಡೆದಕ್ಕೆ ಏನುಂಡೇರು ಉಳ್ಳಾಲ ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರು ಮತ್ತು ಆಡಳಿತ ಸಮಿತಿಯವರು ಕೋವಿಶೀಲ್ಡ್ ಲಸಿಕೆಯು ಈ ಕೋಟೆಪುರ ಪ್ರದೇಶಕ್ಕೆ ಬೇಕು ಅನ್ನುವ ಒಂದು ಮನವಿಯನ್ನು ಮಾನ್ಯ ಶಾಸಕರು ಮಾಜಿ ಸಚಿವರಾದಂತಹ ನಮ್ಮೆಲ್ಲರ ಪ್ರೀತಿಯ ಯುಟಿ ಖಾದರ್ ಅವರಿಗೆ ನೀಡಿದ ಮೇರೆಗೆ ಅವರ ಸಂಪೂರ್ಣ ಸಹಕಾರದೊಂದಿಗೆ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಉಳ್ಳಾಲ ಕೋಟೆಪುರದ ಟಿಪ್ಪು ಸುಲ್ತಾನ್ ಹೈಸ್ಕೂಲ್ನಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಉಳ್ಳಾಲ ಕೋಟೆಪುರ ಜುಮಾ ಮಸೀದಿಯ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಅಬ್ಬಾಸ್ ಕೋಟೆಪುರರವರು ಒಂದು ಕಾರ್ಯನಿಮಿತ್ತ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಇಲ್ಲಿಯ ಎಲ್ಲ ನಮ್ಮ ಯಾರು ಇಲ್ಲಿಯ ಆಡಳಿತ ವೃಂದ ಕೂಡ ನಮ್ಮ ಜೊತೆ ಕೈ ಜೋಡಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಒಂದು ಮಾದರಿಯಾಗಿ ನಮ್ಮ ಶಾಲೆಯ ಯಾರು ಎಚ್.ಎಂ ಅವರು ನೆರವೇರಿಸಿಕೊಂಡಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದರ ಮುಖ್ಯಸ್ಥರಾದಂತಹ ಡಾಕ್ಟರ್ ವಿದ್ಯಾಸಾಗರ್ ಅವರ ನೇತೃತ್ವದ ತಂಡ ಬಹಳ ಒಂದು ಮಾದರಿಯಾಗಿ ಈ ಇಂಜೆಕ್ಷನನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದೆ. ಆದುದರಿಂದ ಈ ಪ್ರದೇಶದ ಜನರಿಗೂ ಹಾಗೂ ಇಲ್ಲಿಯ ಕೋಟೆಪುರ ಮಸೀದಿಯ ಆಡಳಿತ ಸಮಿತಿಯವರಿಗೂ ಶಾಲೆಯ ಮ್ಯಾನೇಜ್ಮೆಂಟಿಗೂ ಹಾಗೂ ಇಲ್ಲಿಯ ಅಧ್ಯಾಪಕ ವೃಂದಕ್ಕೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮಾನ್ಯ ಮಾಜಿ ಸಚಿವರು ಮತ್ತು ಶಾಸಕರು ಇದರ ಸದುಪಯೋಗವನ್ನು ಈ ಪ್ರದೇಶದ ನಾಗರಿಕರು ಪಡೆಯಬೇಕೆಂಬ ಒಂದು ಇರಾದೆಯನ್ನು ಹೊಂದಿದ್ದಾರೆ. ಇದರ ಸಂಪೂರ್ಣ ಸಹಕಾರವನ್ನು ಸದುಪಯೋಗವನ್ನು ಪಡೆಯಬೇಕಾಗಿ ಅವರ ಯುಟಿ ಖಾದರ್ ಸಾಹೇಬರ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕರು ಹಾಜಿ ಎ.ಕೆ. ಮೊಯ್ದೀನ್, ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆದ ಮುಖ್ಯೋಪಾಧ್ಯಾಯರು ಎಂ.ಎಚ್. ಮಲಾರ್ ಕಾರ್ಯಕ್ರಮಗಳು ಶುಭ ಹಾರೈಸಿದರು. ಸರ್ಕಾರದ ಏನು ನಿಯಮ ಇದೆ, ಈ ಕೊರೋನಾ ಒಂದು ಮಾರಕವಾದಂಥ ರೋಗಕ್ಕೆ ಅದನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ವ್ಯಾಕ್ಸಿನ್ ಪಡೆಯಬೇಕು ಎಂಬ ಈ ಒಂದು ಆಂದೋಲನವನ್ನು ನಮ್ಮ ನೆಚ್ಚಿನ ಶಾಸಕರಾದ ಯುಟಿ ಖಾದರ್ ಅವರು ಈ ಪ್ರದೇಶದ ಜನರಿಗೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಶಾಲೆಯ ಆಡಳಿತ ವರ್ಗ, ಕೋಟೆಪುರ ಜುಮಾ ಮಸೀದಿ ಆಡಳಿತ ವರ್ಗ, ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಯವರು ಇದಕ್ಕೆ ಕೈಜೋಡಿಸಿ ಇಲ್ಲಿನ ಜನರಿಗೆ ಬಹಳ ಉತ್ತಮವಾದಂಥ ಒಂದು ಸೇವೆಯನ್ನು ಗೈಯುವ ಈ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ವಂದಿಸಿ ಇದು ಜನರು ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಯಾವುದೇ ಅಪಪ್ರಚಾರಕ್ಕೆ ಬಲಿಯಾಗದೆ ಪ್ರಯೋಜನವನ್ನು ಪಡೆಯಬೇಕು ಎಂಬುದಾಗಿ ವಿನಂತಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಯುಟಿ ಖಾದರ್ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಕೋಟೆಪುರದ ನಾಗರಿಕರಿಗೆ ಕೋಟೆಪುರ ಜುಮಾ ಮಸೀದಿಯ ವತಿಯಿಂದ ಉಚಿತ ಲಸಿಕಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಕೂಡ ಇದೊಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ. ಎಲ್ಲ ಕಡೆಯಲ್ಲಿ ಕೂಡ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಜನರ ಬಳಿಗೆ ಬಂದು ಹೋಗುವಂಥ ಒಂದು ಕಾರ್ಯಕ್ರಮ ಆಗಿದೆ. ಆದ್ದರಿಂದ ಮೊತ್ತ ಮೊದಲಾಗಿ ನಾನು ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಯುಟಿ ಖಾದರ್ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಬಹಳ ಮುಖ್ಯವಾಗಿ ಇಲ್ಲಿಯ ಕೋಟೆಪುರ ಜುಮ್ಮಾ ಮಸೀದಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಯುಕೆ ಅಬ್ಬಾಸ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಅವರಿಗೂ ಕೂಡ ನಾನು ಈ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಲಸಿಕಾ ಈ ಕಾರ್ಯಕ್ರಮದ ಎಲ್ಲ ಒಂದು ಪ್ರಚಾರಾರ್ಥಕ ಮತ್ತು ಎಲ್ಲ ಪ್ರೇರಣೆ ಶಕ್ತಿಯಾಗಿ ನಮ್ಮ ಕೋಟೆಪುರದ ಬಹಳ ಮುಖ್ಯವಾಗಿ ಹಾಜಿ ಎ.ಕೆ. ಮೊಯ್ದೀನ್ ಅವರು ಅವರ ನೇತೃತ್ವ, ಅದೇ ರೀತಿಯಲ್ಲಿ ನಮ್ಮ ದರ್ಗಾ ಸಮಿತಿಯ ಟ್ರಸ್ಟಿನ ಉಪಾಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ ರವರು, ಅದೇ ರೀತಿ ಬಹಳ ಮುಖ್ಯವಾಗಿ ನಮ್ಮ ಉಳ್ಳಾಳ ನಗರ ಪಂಚಾಯಿತಿಯ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಮಿತ್ರ ಬಾಸಿಲ್ ಡಿಸೋಜರವರು ಈ ಕಾರ್ಯಕ್ರಮದಲ್ಲಿ ಬಂದುಕೊಂಡು ನಮಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೋರವರು
ಡೆನಿಸ್ ಡಿಸೋಜರವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿ ಎಲ್ಲ ಜನರಿಗೆ ಹುರಿದುಂಬಿಸಿಕೊಂಡು ಲಸಿಕೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ, ನಿಮ್ಮ ಕಾಲ ಬುಡಕ್ಕೆ ಬಂದಿದೆ, ಆದ್ದರಿಂದ ಇದನ್ನು ನೀವು ದುರುಪಯೋಗಪಡಿಸಿಕೊಳ್ಳಬಾರದು, ಸದುಪಯೋಗಪಡಿಸಿಕೊಂಡು ಕೋವಿಡ್-19 ನಿಯಂತ್ರಣ ಕಾರ್ಯಕ್ರಮ ನಾವೆಲ್ಲ ಯಶಸ್ವಿಯಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ನಾವು ಪಾಲ್ಗೊಳ್ಳೋಣ ಎಂಬಂಥ ಕರೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಮೂಲಕ ಹೃದಯಸ್ಪರ್ಶಿಯಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಕೋಆರ್ಡಿನೇಟರ್ ಮುಸ್ತಫಾ ಅಬ್ದುಲ್ಲಾ, ಉಳ್ಳಾಲ ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ, ಅಜೀಜ್ ಕೋಡಿ, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಸಂಯೋಜಕರು ಡೆನಿಸ್ ಡಿಸೋಜಾ, ಮುಖಂಡರು ಯುಕೆ ಯೂಸುಫ್, ಆಯಿಷ್ ಮಿನಾಸ್, ನಜೀರ್ ಕೋಡಿ, ಶಮೀರ್ ಕೆಎಫ್ಸಿ, ಸಮದ್ ಯುಕೆ, ರಫೀಕ್ ಮಾಸ್ಟರ್, ಮೂಸಾ ಮೋನು, ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಸಾಗರ್ ಬೊಕ್ಕ ಸಿಬ್ಬಂದಿ ವರ್ಗದಕ್ಕೂ ಪಾಲ್ಪಡೆದಿದ್ದರು.